ಎಬಿ ಶೆಟ್ಟಿ ದಂತವಿಜ್ಞಾನ ಮಹಾವಿದ್ಯಾಲಯದ ಎಬಿ ಶೆಟ್ಟಿ ದಂತ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಎನ್ ಶ್ರೀಧರ್ ಶೆಟ್ಟಿ ಕುರಿತಾದ ಮಿಲೇನಿಯಂ ಮಿಷನರಿ ಪುಸ್ತಕ ಬಿಡುಗಡೆ ಸಮಾರಂಭವು ನಿಟ್ಟೆ ಆವಿಷ್ಕಾರ ಸಭಾಂಗಣದಲ್ಲಿ ನಡೆಯಿತು. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಪತಿ ಎನ್ ವಿನಯ್ ಹೆಗ್ಡೆ ನಿವೃತ್ತ ಡೀನ್ ಡಾಕ್ಟರ್ ಎನ್ ಶ್ರೀಧರ್ ಶೆಟ್ಟಿ ಕುರಿತಾದ ಮಿಲೇನಿಯಂ ಮಿಷನರಿ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಎಬಿ ಶೆಟ್ಟಿ ದಂತ ಮಹಾವಿದ್ಯಾಲಯ ಸೇರಿದಂತೆ ನಿಟ್ಟೆ ವಿಶ್ವವಿದ್ಯಾನಿಲಯಕ್ಕೆ ಗಟ್ಟಿಯಾದ ತಳಹದಿ ಹಾಕುವಲ್ಲಿ ಡಾಕ್ಟರ್ ಎನ್ ಶ್ರೀಧರ್ ಶೆಟ್ಟಿಯವರ ಕೊಡುಗೆ ಅಪಾರವಾಗಿದ್ದು, ಇಂದು ದೇಶದಲ್ಲಿಯೇ ಉತ್ತಮ ಕ್ಯಾಂಪಸ್ ಎಂದು ಗುರುತಿಸಿರುವ ನಿಟ್ಟಿನಲ್ಲಿ ಅವರ ಕೊಡುಗೆಯೂ ಇದೆ ಎಂದು ಅಭಿಪ್ರಾಯಪಟ್ಟರು. But if this college decides to hold any function where you will invite Sridhar Shetty, then I'll also speak for about half an hour about him, because I know so much about the important meeting to be held in this campus. Sridhar, you are one of the architects who have built the discipline in this campus. Today this campus is one of the best campuses in the country. Somebody said you are number one earlier. It's not so. We were always among the 3-4 top dental colleges in the country. Your colleagues have maintained the standard you have maintained. When there are difficult days, this institution gets the best of students who opt for doing dentistry. ಎಬಿ ಶೆಟ್ಟಿ ದಂತವಿಜ್ಞಾನ ಮಹಾವಿದ್ಯಾಲಯದ ಸ್ಥಾಪಕ ಡೀನ್ ಡಾಕ್ಟರ್ ಎನ್ ಶ್ರೀಧರ್ ಶೆಟ್ಟಿ ತನ್ನ ವೃತ್ತಿ ಜೀವನದ ಸಂದರ್ಭದಲ್ಲಿ ನೆನಪುಗಳನ್ನು ಮೆಲುಕು ಹಾಕಿದ್ರು. When I became a teacher, it reminds me, why this man is not asking me to be a teacher? So it has become a child for me. So within no time, I have become a most adorable teacher at the dental college in Bangalore. That's just a nutshell. My approach to the people who are not attending the classes, my approach to the students who are not appearing for examinations, all was different, because I was closely associated with all those people and inspiring them. Even I was paying some of the examination fees and tuition fees for them, because I was a bachelor, I could afford. And those days fees was not as like here. And I studied my 3 years with this 50 fees. ಪತ್ರಕರ್ತ ಪೌಲೋಸ್ ಪುಸ್ತಕದ ವಿಚಾರದಲ್ಲಿ ಮಾತನಾಡಿದ್ರು. ಪುಸ್ತಕ ಪ್ರಕಟ ಮಾಡಿದ ಕಲ್ಲಚ್ಚು ಪ್ರಕಾಶನ ಮಹೇಶ್ ನಾಯಕ್ ಅವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ, ಆಡಳಿತ ವಿಭಾಗದ ಸಹಕುಲಾಧಿಪತಿ ಎನ್ ವಿಶಾಲ್ ಹೆಗ್ಡೆ, ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಸಹಕುಲಪತಿ ಡಾಕ್ಟರ್ ಎಂಎಸ್ ಮುಡಿತಾಯ, ಕುಲ ಸಚಿವೆ ಡಾಕ್ಟರ್ ಅಲ್ಕಾ ಕುಲಕರ್ಣಿ, ಹಣಕಾಸು ವಿಭಾಗದ ನಿರ್ದೇಶಕ ರಾಜೇಂದ್ರ, ಎಬಿ ಶೆಟ್ಟಿ ದಂತವಿಜ್ಞಾನ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಯುಎಸ್ ಕೃಷ್ಣ ನಾಯಕ್, ಡಾಕ್ಟರ್ ಅಮರಶ್ರೀ, ಡಾಕ್ಟರ್ ಚೇತನ್ ಹೆಗ್ಡೆ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ತೆರಳಕಟ್ಟೆ.